ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮನಾಥ್ ರೈ ಅವರು ತಮ್ಮ ಚುನಾವಣಾ ಪ್ರಚಾರಕ್ಕೆ ಕೇರಳದಿಂದ ಮುಸ್ಲಿಂ ಲೀಗ್ ನಾಯಕರನ್ನ ಬಂಟ್ವಾಳಕ್ಕೆ ಕರೆಸಿಕೊಂಡಿದ್ದೇಕೆ ಎನ್ನುವುದನ್ನು ರಮನಾಥ್ ರೈ ಅವರು ಬಂಟ್ವಾಳದ ಜನತೆಗೆ ತಿಳಿಸಬೇಕು ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಒತ್ತಾಯಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಸ್ಲಿಂ ಲೀಗ್ ಭಾರತ ವಿಭಜನೆಯನ್ನು ಬೆಂಬಲಿಸಿದಂತಹ ಸಂಘಟನೆ. ಬಂಟ್ವಾಳದಲ್ಲಿ 2018ಕ್ಕಿಂತ ಮೊದಲು ಹಲವಾರು ಕೋಮು ಗಲಭೆಗಳು, ಹಿಂದೂಗಳ ಹತ್ಯೆ ಮತ್ತಿತರ ಹಿಂಸಾತ್ಮಕ ಕೃತ್ಯಗಳು ನಡೆದಿದ್ದು, ಅವೆಲ್ಲವುಗಳ ಹಿಂದೆ ಇಸ್ಲಾಮಿಕ್ ಶಕ್ತಿಗಳ ಕೈವಾಡ ಇತ್ತು. ನಿಷೇಧಿತ ಪಿಎಫ್ಐ ಸಂಘಟನೆಯ ಸ್ಲೀಪರ್ ಸೆಲ್ಗಳು ಬಂಟ್ವಾಳದಲ್ಲಿ ಈಗಲೂ ಜೀವಂತವಾಗಿದೆ. ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಒಂದೇ ನಾಣ್ಯದ ಎರಡು ಮುಖಗಳು. 2018ರಿಂದ ಈಚೆಗೆ ಕಳೆದ 5 ವರ್ಷಗಳಲ್ಲಿ ಬಂಟ್ವಾಳದಲ್ಲಿ ಯಾವುದೇ ಕೋಮು ಗಲಭೆ, ಹತ್ಯೆಗಳು ನಡೆದಿಲ್ಲ. ಬಂಟ್ವಾಳದಲ್ಲಿ ಪ್ರಸ್ತುತ ನೆಲೆಸಿರುವ ಈ ಸಾಮರಸ್ಯವನ್ನ ಕದಡುವ ಪ್ರಯತ್ನವಾಗಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ನಾಯಕರನ್ನ ಬಂಟ್ವಾಳಕ್ಕೆ ಕರೆಸಿರುವ ಅನುಮಾನವಿದೆ ಎಂದು ಟೀಕಿಸಿದರು. ಭಯಮುಕ್ತ, ಕೋಮುಗಲಭೆ ಮುಕ್ತ ಬಂಟ್ವಾಳ ನಿರ್ಮಾಣ ಮಾಡುವುದು ಬಿಜೆಪಿಯ ಗುರಿ ಎಂದು ಹೇಳಿದರು. ಬಂಟ್ವಾಳದ ವಾತಾವರಣ ಬದಲಾಯಿಸಲು ಅಸಾಧ್ಯ ಅನ್ನುವಂತಹ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನ ಈ ಪವರ್ ಸೆಂಟರ್ ಅನ್ನ ಅಳಿಸಲು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಭಾವನೆ ಇರುವ ಕಾಲಘಟ್ಟದಲ್ಲಿ ರಮಾನಾಥ್ ರೈ ಅಂತ ಬಲಿಷ್ಠ ಕಾಂಗ್ರೆಸ್ ವ್ಯಕ್ತಿಯನ್ನ ಮಣಿಸಲು ಅಸಾಧ್ಯ ಎಂಬ ಪದವನ್ನೇ ಬದಲಿಸಿ ಸಾಧ್ಯ ಅನ್ನುವಂತಹ ಪದವನ್ನು ಸೇರಿಸಿ ಕಟ್ಟಿದಂಥ ವ್ಯಕ್ತಿ ರಾಜೇಶ್ ನಾಯ್ಕರು ಅನ್ನುವಂಥದ್ದು ಬಂಟ್ವಾಳದವರಿಗೆ ಒಂದು. ರಾಜೇಶ್ ನಾಯ್ಕರು ನಾಮಪತ್ರ ಹಾಕಿದ 2 ದಿವಸಗಳ ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮಾನಾಥ್ ರೈ ಅವರು ನಾಮಪತ್ರ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟರವರೆಗೆ ಬಂಟ್ವಾಳಕ್ಕೆ ಬಾರದಂತಹ ಮುಸ್ಲಿಮಿಗಿನ ನಾಯಕರುಗಳು, ಕಾರ್ಯಕರ್ತರುಗಳು ಕೇರಳದಿಂದ ಬಹಳಷ್ಟು ಜನ ಬಂದಿದ್ದಾರೆ. ಬಂದು ರಮಾನಾಥ್ ರೈ ಪರವಾಗಿ ಮಾತನಾಡಿದ್ದಾರೆ. ರಮಾನಾಥ್ ರೈಗಳು ಅಲ್ಲಾಹುನ ಕೃಪೆಯಿಂದ ಕಳೆದ 6 ಬಾರಿ ಕೂಡ ಇಲ್ಲಿ ಶಾಸಕರಾಗಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಯಾವ ರೀತಿಯಲ್ಲೂ ಆಗಬಹುದು, ನಾವು ರಮಾನಾಥ್ ರೈನ ಗೆಲ್ಲಿಸುವುದಕ್ಕೆ ಒಂದು ಪಣ ತೊಡಬೇಕು ಅಂತ ಒಂದು ಕರೆ ಕೊಟ್ಟರು ಅಲ್ಲಿ ಮುಸ್ಲಿಮರಿಗೆ. ಭಾರತವನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಬ್ರಿಟಿಷರ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ತಯಾರಾದವನು ಮೊಹಮ್ಮದ್ ಅಲಿ ಜಿನ್ನಾ. ಆ ಮುಸ್ಲಿಂ ಲೀಗನ್ನ ರಮಾನಾಥ್ ರೈ ಅವರು ಕರೆದಂಥ ಉದ್ದೇಶ ಏನು ಅನ್ನುವಂಥದ್ದು ಇವತ್ತು ಜನರಿಗೆ ತಿಳಿಸುವಂಥ ಅಗತ್ಯ ಇದೆ. PFI, SDPI, SFIಯ ಸ್ಲೀಪರ್ ಸೆಲ್ಗಳು ಇವತ್ತು ಕೂಡ ಕೆಲಸ ಮಾಡ್ತವೆ ಬಂಟ್ವಾಳದಲ್ಲಿ ನಡೆತಕ್ಕಂಥ ಎಲ್ಲ ಕೋಮುಗಲಭೆಗಳ ಹಿಂದೆ, ಹಿಂದೂಗಳ ಹತ್ಯೆ ಹಿಂದೆ, ಲವ್ ಜಿಹಾದಿನ ಹಿಂದೆ, ಗೋಹತ್ಯೆ ಹಿಂದೆ ಈ ಇಸ್ಲಾಂ ಶಕ್ತಿಗಳ ದೊಡ್ಡ ಒಂದು ಪಡೆ ಬಂಟ್ವಾಳದಲ್ಲಿದೆ. ರಮಾನಾಥ್ ರೈಗಳು ಮತ್ತು ಕಾಂಗ್ರೆಸ್ ಪಕ್ಷದ ಧೈರ್ಯ ಅವರಲ್ಲಿದೆ. ಇವರು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಅನ್ನುವಂಥ ಧೈರ್ಯದಿಂದ ಇವತ್ತು ಮುಸ್ಲಿಂ ಲೀಗ್ ಕೂಡ ಕೇರಳದಿಂದ ಬಂದು ಇಲ್ಲಿ ರಮಾನಾಥ್ ರೈ ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ರಮಾನಾಥ್ ರೈಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಸ್ಲಿಂ ದೇಶವೇ ಬಿಜೆಪಿಯ ಬಂಡವಾಳ ಅಂತ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಘರ್ಷಣೆ ಮಾಡುವಂಥ ಒಂದು ಸ್ಟೇಟ್ಮೆಂಟ್. ಸಾಮರಸ್ಯದ ಬಂಟ್ವಾಳ ಆಗಿದೆ, ಈಗ ಭಾವೈಕ್ಯದ ಬಂಟ್ವಾಳ ಆಗಿದೆ. ಆದರೆ ಇದನ್ನು ಕೆಡಿಸುವಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾರೆ ಅನ್ನುವಂಥ ಒಂದು ಅನುಮಾನ ಹುಟ್ಟಿಕೊಂಡಿದೆ. ಒಳ್ಳೆಯ ಒಂದು ಅಭ್ಯರ್ಥಿ ಸಿಕ್ಕಿದಂತಾಗಿದೆ. ಇಂದು ಒಟ್ಟು ಬಂಟ್ವಾಳವನ್ನು ಒಂದು ಉತ್ತಮ ಕ್ಷೇತ್ರವನ್ನಾಗಿ ಕಟ್ಟುವುದಕ್ಕೆ ರಾಜೇಶ್ ನಾಯ್ಕರು ಹಗಲಿರುಳು ದುಡಿತಾ ಇದ್ದಾರೆ. 1515 ರಸ್ತೆ ನಿರ್ಮಾಣವಾಗಿದೆ. ಇದು ರಾಜೇಶ್ ನಾಯ್ಕರು ಕಳೆದ 2 ವರ್ಷಗಳಲ್ಲಿ ಮಾಡಿದಂತಹ ಒಂದು ಅದ್ಭುತ ಕೆಲಸ. 1515 ರಸ್ತೆ ನಿರ್ಮಾಣ ಆಗಿದೆ. 34 ಕಿಂಡಿ ಅಣೆಕಟ್ಟುಗಳನ್ನು ಕಟ್ಟಿದೆ. 318 ಧಾರ್ಮಿಕ ಕ್ಷೇತ್ರಗಳಿಗೆ ರಸ್ತೆ, ನೀರು, ತಡೆಗೋಡೆ ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವಂಥದ್ದು ಬಹುಶಃ ಬಂಟ್ವಾಳ ಕ್ಷೇತ್ರದ ಒಂದು ಇತಿಹಾಸದಲ್ಲಿ ಒಂದು ಚರಿತ್ರೆಯನ್ನು ರಾಜೇಶ್ ನಾಯ್ಕರು ಮಾಡಿದ್ದಾರೆ.